ಮಂಗಳೂರಿನ ಹೆಸರಾಂತ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಒಂದಾದ ಡ್ರೀಮ್ ಕ್ಯಾಚರ್ಸ್ ವತಿಯಿಂದ ಟ್ಯಾಲೆಂಟ್ ಹಂಟ್ ಮತ್ತು ಮ್ಯಾಂಗ್ಳೂರ್ ಗಾಟ್ ಟ್ಯಾಲೆಂಟ್ ಸ್ಪರ್ಧೆಯನ್ನು ಮಂಗಳೂರಿನ ಫಾರಂ ಪಿಜ್ಜಾ ಮಾಲ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಿವಪ್ರಿಯಾ ಸಿಲ್ಕ್ಸ್ನ ಮಾಲೀಕರಾದ ರೇಷ್ಮಾ ಶೆಟ್ಟಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿ. ಬಳಿಕ ಡ್ರೀಮ್ ಕ್ಯಾಚರ್ಸ್ನ ಆಡಳಿತ ನಿರ್ದೇಶಕರಾದ ಪೃಥ್ವಿ ಗಣೇಶ್ ಕಾಮತ್ ಮಾತನಾಡಿ ಕಾರ್ಯಕ್ರಮ ನಡೆಸುವ ಉದ್ದೇಶ ಹಾಗೂ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ನಾವು ಯಾವತ್ತೂ ನೋಡ್ತಾ ಇದ್ದೇವೆ, ಎಷ್ಟೋ ಜನ ಹೆಂಗಸರಿದ್ದಾರೆ, they are busy with their routine and all those things, busy with their family life, and women always have it in their blood and their soul that family is given their first priority always. So even if you are multi-talented and talented, we just sideline everything and we just give importance to our family. So to avoid such circumstances and to give opportunity to such ladies, this is what we have come up with the concept of artistry, that is art I Stree, wherein the name itself specifies that art I and Stree, a woman with a talent. ಇನ್ನು ಸ್ಪರ್ಧೆಯಲ್ಲಿ 25 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಟ್ಯಾಲೆಂಟ್ ಹಂಟ್ ಸ್ಪರ್ಧೆ ಹಾಗೂ 16 ವರ್ಷಕ್ಕಿಂತ ಮೇಲ್ಪಟ್ಟ ಹುಡುಗರಿಗೆ ಮ್ಯಾಂಗ್ಳೂರ್ ಗಾಟ್ ಟ್ಯಾಲೆಂಟ್ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಬಳಿಕ ಹಲವಾರು ಸ್ಪರ್ಧಿಗಳು ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ರು. ಪ್ರಧಾನಿಯವರೇ, ಇಂದಿನ ಚರ್ಚಾ ವಿಚಾರವನ್ನ ಮಂಡಿಸಿ ಇನ್ನು ಆ ನೀಚ ಪೋರ್ಚುಗೀಸರಿಗೆ ನಾವು ಕಪ್ಪು ಕಾಣಿಕೆಯನ್ನು ನೀಡಬೇಕಂತೆ. ಇಲ್ಲವಾದಲ್ಲಿ ಓಹೋ, ಆ ನೀಚರಿಗೆ ಒಂದು ಗತಿ ಕಾಣಿಸೋಣ. ಪ್ರಧಾನಿಯವರೇ, ತೆರಳಿ, ಯುದ್ಧಕ್ಕೆ ತೆರಳಿ. ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮಹಾದೇವ ಸುತಂ ಗುರು ಗುಹನುತಂ ಮಹಾದೇವ ಸುತಂ ಗುರು ಗುಹನುತಂ ಜಿಸಮೇನ ಈ ಸಂದರ್ಭ ಪ್ರವರ ಹಾಲಿಡೇಸ್ನ ಸೇಲ್ಸ್ ಹೆಡ್ ಅವಿನಾಶ್, ಡ್ರೀಮ್ ಕ್ಯಾಚರ್ಸ್ನ ಆಡಳಿತ ನಿರ್ದೇಶಕರಾದ ಗಣೇಶ್ ಕಾಮತ್, ತೀರ್ಪುಗಾರರಾಗಿ ಕೋರಿಯೋಗ್ರಾಫರ್ಸ್ ಶುಭ ಕಿರಣ್ ಮಣಿ, ಸೂರಜ್ ಸನಿಲ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, V4 ನ್ಯೂಸ್ 24/7 ಮಂಗಳೂರು.